वार्षिक विज्ञानेश्वर ಹಾಗೂ ಸಂಗೀತ ಮತ್ತು ನಾರಾಯಣ ज्येष्ठराजं ब्रह्मणां ब्रह्मणस्पदान शृण्वन् नोदभिश्चेदसादनम् श्रीविघ्नेश्वराय नमः। नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय सर्वेश्वराय सदाशिवाय शङ्कराय मृत्युञ्जयाय श्रीमन्महादेवाय नमः। जातवेदसे सुरवामसो ममराते यतो नितरां तपसाज्वलन्तीं वेदोधनीं कर्मफले भवातोकायतनयाय संयोः विश्वानिनो दुर्गः जातवेदस्यं धन्वनावानुरितादिवर्षे अग्ने अत्रिवन्मनसा गृणालोस्माकं बोध्यपिता तनूनाम् कृतनादित्रगुं सहमानमुग्रमत्परशरति दुर्गाणि विश्वाख्यादेवो विदुरितात्यग्निः सत्नोषिकमेत्य अध्वरेषु सनाच्योदानस्यच्चतत्सि स्वाङ्गाह्येतनुवं वित्रयस्वात्मभ्यं च शोभकमायजस्मात् गोभिक्षस्समयिलो निषिक्तं तमेन्द्रविष्णो नमसनाय विद्महे पञ्चकुमारि धीमहि तन्नो दुर्गिः प्रचोदयात्। अनन्तरायाय सर्वस्तोमोऽधिरादिनाप्नोति सर्वं जयते यो वेदादो स्वरप्रोक्तो वेदान्ते च प्रतिष्ठितः। Oh
ಹರಿಸ್ಮರಣೆಯ ಮಾಡಿರೋ
गावश्वं पोषयित्वा सलो मृडादीदृशे
नमः कुलदेवताभ्यो नमः ग्रामदेवताभ्यो नमः इष्टदेवताभ्यो नमः सर्वेभ्यो देवेभ्यो नमः सबरावाद्युर्भवे जन्मनि जन्मनि आराधिष्यमान देवताभ्यो नमः फलदांबूलदक्षिणादिकं समर्पयामि ಸತ್ಕರ್ಮಗಳ ಆಚರಣೆಗಳಿಗೆ ಅಥವಾ ಒಳ್ಳೆಯ ಕೆಲಸಕ್ಕೆಲ್ಲ ವಿಘ್ನಗಳು ಆತಂಕಗಳು ಅಡ್ಡಿಗಳಲ್ಲಿ ಜಾಸ್ತಿ ಅಂತ ಶಾಸ್ತ್ರ ಹೇಳುತ್ತದೆ. ಇಂತಹ ಸಮಯದಲ್ಲಿ ದೇವತಾ ಪ್ರಾರ್ಥನಂಬರಂ ಕರ್ಮದ ಆರಂಭದಲ್ಲಿ ಕರ್ಮದ ಮಧ್ಯಭಾಗದಲ್ಲಿ ಕರ್ಮಾಂತ್ಯದಲ್ಲಿ ದೇವತಾ ಪ್ರಾರ್ಥನೆಯನ್ನು ಪುನಃ ಪುನಃ ಮಾಡಿಕೊಂಡಾಗ ಕರ್ಮಕ್ಕೆ ಶುಭವಾಗ್ತದೆ. ಇದರಿಂದಾಗಿ ಸರ್ವರಿಗೂ ಕೂಡ ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು ಆರಾಧನೆ ಮಾಡಿಕೊಳ್ಳುವಂತಹ ದೇವತಾ ಶಕ್ತಿಗಳು ಅನುಗ್ರಹವನ್ನು ಮಾಡ್ತಾರೆ ಅನ್ನುವಂಥದ್ದು ಶಾಸ್ತ್ರವಾಕ್ಯ. ಹಾಗೆ ಪ್ರತಿ ವರ್ಷವೂ ಕೂಡ ಆರಾಧನೆಯನ್ನು ಮಾಡಿಕೊಳ್ಳುವಂತಹ ರೀತಿಯಲ್ಲಿ 12ನೇ ವರ್ಷವಾದಂತಹ ಈ ವೈದ್ಯನಾಥೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು 12ನೇ ವರ್ಷದ ಪ್ರತಿ ವರ್ಷವೂ ನಡೆಸುವಂತಹ ರೀತಿಯಲ್ಲಿ ಪ್ರಾತಃ ಕಾಲ ಸೂರ್ಯೋದಯದಿಂದ ಸಂಧ್ಯಾಕಾಲದವರೆಗೆ ಭಜನಾ ಸೇವೆಯನ್ನು ದೇವತಾ ಚರಣಾರ್ವಿಂದಕ್ಕೆ ಸಮರ್ಪಣೆಯನ್ನು ಮಾಡಿಕೊಂಡು ಸಂಧ್ಯಾಕಾಲದಲ್ಲಿ ವೈದ್ಯನಾಥೇಶ್ವರನಿಗೆ ಕಲ್ಪೋಕ್ತ ಪೂಜಾರಾಧನೆಯನ್ನು ಹಾಗೆ ತಾಯಿ ದುರ್ಗಾ ಪರಮೇಶ್ವರಿಗೆ ಗುರುಗಣಾಧೀಶ್ವರ ಸಹಿತನಾದಂತಹ ತಾಯಿ ತ್ರಿಕಾಲ ಸ್ವರೂಪಿಣಿಯಾದಂತಹ ದುರ್ಗಾ ಪರಮೇಶ್ವರಿಯನ್ನು ಆರಾಧನೆಯನ್ನು ಮಾಡುವಂಥ ಸಂಕಲ್ಪದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ವಿಶೇಷವಾಗಿ ಜ್ಞಾಪಕ ಪ್ರಾರಬ್ಧ ಪೂರ್ವಿತ ಕರ್ಮಗಳನ್ನು ಯಾಕಾಗಿ ಮಾಡಬೇಕು ಅಂತ ತಿಳಿದುಕೊಂಡು ಆ ಕರ್ಮವನ್ನು ಮಾಡಿದರೆ ನಮಗೆ ಮಾಡುವಂತಹ ಪೂಜಾರಾಧನೆಗಳಲ್ಲಿ ಭಕ್ತಿ ಮತ್ತು ಶ್ರದ್ಧೆ ಅಧಿಕವಾಗಿ ಹಾಗೆ ಶ್ರದ್ಧಾ ವೈಚಿತ್ರ್ಯ ಫಲ ವೈಚಿತ್ರ್ಯ ಅಂತ ಹೇಳಿದರು. ಶ್ರದ್ಧೆಯಿಂದ ಕರ್ಮಾದಿಗಳನ್ನು ಮಾಡಿದವಾಗ ಅದಕ್ಕೆ ಫಲವೂ ಕೂಡ ಅಧಿಕವಾಗಿ ಪ್ರಾಪ್ತಿಯಾಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಹಾಗೆ ಇಷ್ಟ ದೇವರನ್ನ ಕುಲದೇವರನ್ನ ಗ್ರಾಮಾದಿ ದೇವದೇವರುಗಳನ್ನ ಹಾಗೆ ಆರಾಧನೆ ಮಾಡುವಂತಹ ಸಪರಿವಾರನಾದಂತಹ ವೈದ್ಯನಾಥೇಶ್ವರ ಸ್ವಾಮಿ ಹಾಗೆ ಗುರುಗಣಪತಿ ಶ್ರೀತರಾದಂತಹ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅಧ್ಯಕ್ಷರಿರ್ಬೋದು, ಖಜಾಂಚಿಗಳಿರ್ಬೋದು, ಅಥವಾ ಕೋಶಾಧಿಕಾರಿಗಳಿರ್ಬೋದು, ಅಥವಾ ಬರುವಂತಹ ಸಮಸ್ತ ಭಗವದ್ಭಕ್ತರಿರ್ಬೋದು, ಅಥವಾ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಕೂಡ ಉತ್ತರೋತ್ತರವಾದಂತಹ ಅಭಿವೃದ್ಧಿ ಶ್ರೇಯಸ್ಸು ಒದಗಿ ಬರಬೇಕು ಅನ್ನುವಂತಹ ಸಂಕಲ್ಪದಲ್ಲಿ ವಿಶೇಷವಾದಂತಹ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಪೂರ್ವಕಾಲದಲ್ಲಿ ವಿಶೇಷವಾಗಿ ವೈದ್ಯನಾಥೇಶ್ವರನಿಗೆ ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಬಿಂಬದಲ್ಲಿಯೂ ಕಲಶ ಮಧ್ಯದಲ್ಲಿಯೂ ಕೂಡ ಕಲ್ಪೋಕ್ತ ಪೂಜಾರಾಧನೆಗಳನ್ನು ಸಮರ್ಪಣೆಯನ್ನು ಮಾಡಿಕೊಂಡು ಗುರುಗಣಪತಿ ಸಹಿತರಾದಂತಹ ತಾಯಿ ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿಯಾಗಿರತಕ್ಕಂತಹ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪಂಚಾಗ್ನಿ ಸ್ವರೂಪದಿಂದ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಕಲ್ಪೋಕ್ತ ಪೂಜಾರಾಧನೆಯನ್ನು ಕೂಡ ತಾಯಿಗೆ ಸಮರ್ಪಣೆಯನ್ನು ಮಾಡುವಂತಹ ಸಂಕಲ್ಪದಲ್ಲಿದ್ದೇವೆ. ಮಾಡುವಂತಹ ಎಲ್ಲ ಪೂಜಾ ವಿಧಿವಿಧಾನಾದಿಗಳನ್ನು ದೇವತಾ ಶಕ್ತಿಗಳೇ ನಮ್ಮ ಕೈಯಿಂದ ಆ ಶ್ರದ್ಧಾಭಕ್ತಿಯಿಂದ ಕರ್ಮವನ್ನು ಮಾಡುವಂತಹ ಸದ್ಬುದ್ಧಿಯನ್ನು ಸತ್ಪ್ರೇರೇಪಣೆಯನ್ನು ಕೊಟ್ಟು ನಮ್ಮ ಕೈಯಿಂದ ಆ ಪೂಜಾರಾಧನೆಯನ್ನು ತಾಯಿ ಸ್ವೀಕಾರವನ್ನು ಮಾಡಿಕೊಂಡು ಆರಾಧನೆ ಮಾಡುವಂತಹ ದೇವತಾ ಶಕ್ತಿಗಳು ಸ್ವೀಕಾರವನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಸಮಸ್ತ ಭಗವದ್ಭಕ್ತರಿಗೂ ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇರುವಂತಹ ಸರ್ವರಿಗೂ ಕೂಡ ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು ಅವರವರ ಒಳ್ಳೆಯ ಮನಸ್ಸಂಕಲ್ಪಗಳನ್ನು ಆ ಆರಾಧನೆಗೊಳ್ಳುವಂತಹ ದೇವತಾ ಶಕ್ತಿಗಳು ಅನುಗ್ರಹವನ್ನು ಮಾಡಬೇಕು. ಹಾಗೆ ಬಿಂಬದಲ್ಲಿ ಪ್ರತಿಬಿಂಬದಲ್ಲಿ ಭಗವಂತನ ಚೈತನ್ಯಾಭಿವೃದ್ಧಿಯನ್ನು ಕಲಾಭಿವೃದ್ಧಿಯನ್ನು ಈ ಕ್ಷೇತ್ರವನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸುವಂತಹ ಯೋಗಭಾಗ್ಯಾದಿಗಳನ್ನು ಆ ದೇವತಾ ಶಕ್ತಿಗಳು ಅನುಗ್ರಹವನ್ನು ಮಾಡಬೇಕು. ಹಾಗೆ ಮಾಡುವಂತಹ ಪೂಜಾ ವಿಧಿವಿಧಾನಾದಿಗಳನ್ನು ಮನುಷ್ಯ ಮಾತ್ರರಾದಂತಹ ನಾವು ಮಾಡುವಂತಹ ಪೂಜಾದಿಗಳಲ್ಲಿ ಯಾರು ಕೂಡ ಸರ್ವಜ್ಞರಲ್ಲ, ಎಷ್ಟು ಕಲಿತರೂ ಕೂಡ ಮುಗಿಯುವುದು ಅಂತ ಇಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಮಾಡುವಂತಹ ಪೂಜಾ ವಿಧಿವಿಧಾನಾದಿಗಳಲ್ಲಿ ಭಗವಂತನ ಮಕ್ಕಳಾದಂತಹ ನಾವು ಹೇಳುವಂತಹ ಮಂತ್ರತಂತ್ರಾದಿಗಳಲ್ಲಿ ತಪ್ಪು ಬರಲಿಕ್ಕೂ ಸಾಕು, ಅಥವಾ ದೇವರಿಗೆ ಕೊಡುವಂತಹ ನೈವೇದ್ಯ ಮಂಗಳಾರತಿಗಳು ಕಡಿಮೆಯಾಗಲಿಕ್ಕೂ ಸಾಕು, ಅಥವಾ ದೇವರ ಮೇಲೆ ನಾವು ಇಡುವಂತಹ ಭಕ್ತಿ ಶ್ರದ್ಧೆ ಕಡಿಮೆಯಾಗಲಿಕ್ಕೂ ಸಾಕು. ಯಾವುದಾದ್ರೂ ನ್ಯೂನಾತಿರಿಕ್ತ ದೋಷಗಳು ಬಾರದಂತಹ ರೀತಿಯಲ್ಲಿ ಭಗವಂತನೇ ನಮ್ಮ ಕೈಯಿಂದ ಆ ಪೂಜಾರಾಧನೆಯನ್ನು ಮಾಡಿಸಿಕೊಂಡು ಕರ್ಮಾಂತರದಲ್ಲಿ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಸಮಸ್ತರಿಗೂ ಕೂಡ ಅನುಗ್ರಹಿಸಿಕೊಟ್ಟು ಸರ್ವರಿಗೂ ಕೂಡ ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು ಅನುಗ್ರಹಿಸಿಕೊಡಬೇಕು ಅಂತ ಆರಾಧನೆ ಮಾಡುವಂತಹ ಆ ವೈದ್ಯನಾಥೇಶ್ವರ ಸ್ವಾಮಿ ಚರಣಾರವಿಂದಗಳಲ್ಲಿ ಹಾಗೆ ತಾಯಿ ದುರ್ಗಾ ಪರಮೇಶ್ವರಿಯ ಚರಣಾರವಿಂದಗಳಲ್ಲಿ ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧಾ ಪರಸ್ಪರವಾಗಿ ಮಾಡುವಂತಹ ಪ್ರಾರ್ಥನೆ. ನಮಸ್ತೆ ಶರಣ್ಯೇ ಶಿವೇ ಸಾನುಕಂಪೆ, ನಮಸ್ತೆ ಜಗದ್ವ್ಯಾಪಿಗೆ ವಿಶ್ವರೂಪೇ, ನಮಸ್ತೆ ಜಗದ್ವಂದ್ಯ ಪಾದಾರವಿಂದೇ, ನಮಸ್ತೆ ಜಗತ್ತಾಯ. घंटा
तत्सर्वं तस्मै श्री गुरवे नमः वक्रतुण्ड महाकाय कोटिसूर्यसमप्रभा अविघ्नं कुरु मे देव सर्वकार्येषु सर्वदा शिवो बन्धुः शिवो देवः शरीरिणः शिवात्मा शिवो देवः शिवादन्यन्न किञ्चन शिव शिवेश महेश महेश्वरे चमनामनसाय नवायिनाम् अखिलरोगजरावरणादिगणपतिरस्ति शरीरिणाम् कृतार्थोऽहं सदाशिव अद्य मे पादपद्मस्य दर्शनात् भक्तवत्सला वयं धन्या जगत्त्रये आदिदेवो महादेवो यदस्मत्कुलदैवतम् अद्य मे जन्म साफल्यमद्य मे तव सत्फलम् अद्य मे पितरस्तृप्ताः शम्भोत्पत्ता तदर्शनात् कृतं वा कायजं कर्मजं वा श्रवणनयनजं वा मानसं वापराधं विहितमहितं वा सर्वमेतत्क्षमस्व शिवविशतवर्णाब्धे श्रीमहादेव शम्भो न मन्त्रं नो यन्त्रं तदविजनजाने स्तुतिमहोरगाह्वानं ध्यानं तदविजनजाने स्तुतिकथा न जाने मुद्रास्ते तदपि च न जाने विलपनं परं जाने मातस्तदनु शरणं क्लेशहरणम् ज्ञानेन द्रविणविहारिणि शिवे पुत्रो ध्यायेत क्वचिदपि कुमाता न भवति पृथिव्यां पुत्रास्ते जननि बहवः सन्ति सरला त्यागः समुचितमिदं नो तव शिवे पुत्रो ध्यायेत क्वचिदपि कुमाता न भवति आदत्तं देवि द्रविणमपि भूयः तव मया पुरुषे पुत्रो ध्यायेत क्वचिदपि कुमाता ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ವರ್ಷಾವಧಿಯು ಕೂಡ ಆರಾಧನೆಯನ್ನು ಮಾಡಿಕೊಂಡು ಬರುವಂತಹ ರೀತಿಯಲ್ಲಿ ಗುರುಗಳ ನಿರ್ದೇಶಾನುಸಾರವಾಗಿ ಈ ಕ್ಷೇತ್ರದಲ್ಲಿ 12ನೆಯ ವರ್ಷದಲ್ಲಿ ಸಂಧ್ಯಾಕಾಲದಲ್ಲಿ ವೈದ್ಯನಾಥೇಶ್ವರ ಸ್ವಾಮಿಗೆ ಕಲ್ಪೋಕ್ತ ಪೂಜಾರಾಧನೆಯನ್ನು ಹಾಗೆ ಗುರುಗಣಪತಿ ಸಹಿತಳಾದಂತಹ ತ್ರಿಕಾಲ ಸ್ವರೂಪಿಣಿಯಾಗಿರತಕ್ಕಂತಹ ತಾಯಿ ದುರ್ಗಾ ಪರಮೇಶ್ವರಿಯ ಆರಾಧನೆಯನ್ನು ನಮಗೆ ತಿಳಿದ ಭಕ್ತಿ ಶ್ರದ್ಧಾಭಕ್ತಿಯಿಂದ ಆ ದೇವತಾ ಆರಾಧನೆಯನ್ನು ನಾವೆಲ್ಲರೂ ಭಗವದ್ಭಕ್ತರು ಕೂಡ ಸೇರಿಕೊಂಡು ಆ ತಾಯಿಯ ಆರಾಧನೆಯನ್ನು ಹಾಗೆ ಪರಮೇಶ್ವರನ ಆರಾಧನೆಯನ್ನ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರು ಅಂತ ತಂದೆ ತಾಯಿಯರನ್ನು ಇಬ್ಬರನ್ನು ಕೂಡ ನಾವು ನಮ್ಮಿಂದ ಸಾಧ್ಯವಾದಂತಹ ರೀತಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಪೂಜಾರಾಧನೆಯನ್ನು ಮಾಡಿಕೊಂಡಿದ್ದೇವೆ. ಈಗ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡೆವು ನಾವು. ತಾಯಿ ನಿನ್ನನ್ನು ಆರಾಧನೆಯನ್ನು ಮಾಡಲಿಕ್ಕೆ ಮಂತ್ರಗಳು ಹೇಳಲಿಕ್ಕೆ ನಮಗೆ ಗೊತ್ತಿಲ್ಲ, ಅಥವಾ ಯಂತ್ರಾದಿಗಳನ್ನು ಬರೆದುಕೊಂಡು ಅದರ ಮಧ್ಯದಲ್ಲಿ ಆವಾಹನೆಯನ್ನು ಮಾಡುವಂತಹ ವಿಧಾನ ನಮಗೆ ತಿಳಿದಿಲ್ಲ, ಅಥವಾ ತಾಯಿಯನ್ನ ಭಕ್ತಿಯಿಂದ ಅವಳ ಸ್ವರೂಪವನ್ನ ಅಷ್ಟಾಭುಜೆಯಾಗಿ ಆ ತಾಯಿಯನ್ನ ಸ್ವರೂಪವನ್ನು ಮನಸ್ಸಲ್ಲಿ ಹೇಗೆ ಕಂಡುಕೊಂಡು ತಾಯಿಯನ್ನು ಆರಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು ಗೊತ್ತಿಲ್ಲ, ಅಥವಾ ವಿಧ ವಿಧವಾಗಿ ಸ್ತೋತ್ರಾದಿಗಳನ್ನು ಸ್ತುತಿಸಿಕೊಂಡು ನಿನ್ನನ್ನು ಹೇಗೆ ಧ್ಯಾನವನ್ನು ಮಾಡಬೇಕು ಅಥವಾ ಆವಾಹನೆಯನ್ನು ಮಾಡಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಒಂದು ಮಾತ್ರ ನಮಗೆ ತಿಳಿದಿದೆ, ನನ್ನ ಶರಣಾಗತಿಯನ್ನು ಹೊಂದಿಕೊಂಡ್ರೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಬಂದಾವಾಗ ಒಂದು ಹೆತ್ತ ಮಗು ತನ್ನ ತಾಯಿಯನ್ನ ಯಾವ ರೀತಿಯಾಗಿ ರಕ್ಷಣೆಗಾಗಿ ಮಗು ಆ ತಾಯಿಯನ್ನು ಕೇಳಿಕೊಳ್ಳುತ್ತದೋ ಹಾಗೆ ಇಡೀ ಜಗತ್ತಿನ ಸೃಷ್ಟಿಗೆ ಕಾರಣರಾದಂತಹ ತಾಯಿಯ ಆರಾಧನೆಯನ್ನು ಮಾಡಿಕೊಂಡು ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ಮನುಷ್ಯ ಮಾತ್ರರಾದಂತಹ ನಾವು ಕೊಟ್ಟಂತಹ ಪೂಜಾದಿಗಳಲ್ಲಿ ಯಾವುದೇ ರೀತಿಯಾದಂತಹ ನ್ಯೂನಾತಿರಿಕ್ತ ದೋಷಗಳು ಹೇಳಿದಂತಹ ಮಂತ್ರತಂತ್ರಾದಿಗಳಲ್ಲಿ ಅಥವಾ ದೇವರಿಗೆ ಸಮರ್ಪಣೆ ಮಾಡಿದಂತಹ ನೈವೇದ್ಯ ಮಂಗಳಾರತಿಗಳಲ್ಲಿ ಅಥವಾ ದೇವರ ಮೇಲೆ ನಾವು ಇಟ್ಟಿರತಕ್ಕಂತಹ ಭಕ್ತಿಯಲ್ಲಿಯೋ ಶ್ರದ್ಧೆಯಲ್ಲಿಯೋ ಯಾವುದಾದರೂ ನ್ಯೂನಾತಿರಿಕ್ತ ದೋಷಗಳು ಬಂದಿದ್ದರೆ ಅದಕ್ಕೆ ತಾಯಿ ಒಂದು ಮಗು ಮಾಡಿದಂತಹ ತಪ್ಪನ್ನ, ಹೆತ್ತ ತಾಯಿಯಾದವಳು ಮಗುವಿನ ತಪ್ಪನ್ನ ಯಾವ ರೀತಿಯಾಗಿ ತಿದ್ದಿ ಮುಂದಕ್ಕೆ ಒಳ್ಳೆಯದಾದಂತಹ ಸನ್ಮಾರ್ಗವನ್ನ ಹೆತ್ತಬ್ಬೆಯಾದವಳು ತೋರಿಕೊಡುತ್ತಾಳೋ ಅದೇ ರೀತಿ ಇಡೀ ಜಗತ್ತಿಗೆ ತಾಯಿ ಸ್ವರೂಪಿಣಿಯಾದಂತಹ ತಾಯಿ, ಹಾಗೆ ಜೊತೆಗೆ ವೈದ್ಯನಾಥೇಶ್ವರ ಸ್ವಾಮಿಯು ಕೂಡ ಕೊಟ್ಟಂತಹ ಪೂಜಾರಾಧನೆಗಳನ್ನೆಲ್ಲ ಸಂಪೂರ್ಣವಾಗಿ ಸಂತೋಷ ಮನಸ್ಸಿನಿಂದ ಭಗವಂತ ಸೇವೆಯನ್ನು ಸ್ವೀಕರಿಸಿಕೊಂಡು ಸೇವಾಕರ್ತರುಗಳಾದಂತಹ ನಮ್ಮೆಲ್ಲರಿಗೂ ಕೂಡ ಸರ್ವರಿಗೂ ಕೂಡ ಆರೋಗ್ಯಭರಿತವಾದಂತಹ ದೀರ್ಘಾಯುಷ್ಯವನ್ನು, ಹಾಗೆ ಮಕ್ಕಳೆಲ್ಲರಿಗೂ ಕೂಡ ಶ್ರದ್ಧಾ ಮೇಧ ಪ್ರಜ್ಞಾ ಧಾರಣಾಶಕ್ತಿಯನ್ನು, ಒಳ್ಳೆಯದಾದಂತಹ ಸದ್ವಿದ್ಯೆಯನ್ನು, ಹಾಗೆ ಅವರವರು ಮಾಡುವಂತಹ ಕರ್ಮ ಉದ್ಯೋಗ ವ್ಯವಹಾರ ಕೃಷಿ ಕ್ಷೇತ್ರಾದಿಗಳಲ್ಲಿ ಅಭಿವೃದ್ಧಿಯನ್ನು, ವಿಶೇಷವಾಗಿ ಆ ಬಿಂಬದಲ್ಲಿ ವೈದ್ಯನಾಥೇಶ್ವರ ಸ್ವಾಮಿಯ ಚೈತನ್ಯಾಭಿವೃದ್ಧಿಯನ್ನ, ಕಲಾಭಿವೃದ್ಧಿಯನ್ನ, ಮುಂದಕ್ಕೆ ಕ್ಷೇತ್ರದಲ್ಲಿ ನಡೆಯಬೇಕಾದಂತಹ ಸಮಸ್ತ ಧರ್ಮ ಕಾರ್ಯಾದಿಗಳನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಡುತ್ತಾ ಕ್ಷೇತ್ರಕ್ಕೆ ಜನಾನುರಾಗವನ್ನು, ಕ್ಷೇತ್ರದಲ್ಲಿ ನಡೆಯಬೇಕಾದಂಥ ಎಲ್ಲ ಕಾರ್ಯಗಳನ್ನು ಕೂಡ ನಿರ್ವಿಘ್ನವಾಗಿ ನೆರವೇರಿಸಿಕೊಟ್ಟು ಭಗವಂತನ ಸಾನ್ನಿಧ್ಯಕ್ಕೆ ಬಂದು ಯಾರೆಲ್ಲ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರವರ ಕಷ್ಟಗಳನ್ನು ನಿವಾರಣೆಗೋಸ್ಕರವಾಗಿ ಭಗವಂತನನ್ನು ಪ್ರಾರ್ಥಿಸಿಕೊಳ್ಳುತ್ತಾರೋ ಅವರೆಲ್ಲ ಕಷ್ಟಗಳನ್ನು ದೂರೀಕರಿಸಲ್ಪಟ್ಟು ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದ ಅನ್ಯೋನ್ಯ ಜೀವಿತವನ್ನು ಮಾಡುವಂತಹ ಯೋಗ ಭಾಗ್ಯಾದಿಗಳನ್ನು, ಹಾಗೆ ಇನ್ನೂ ಕೂಡ ಹೆಚ್ಚಿನದ್ದಾದಂತಹ ಭಗವಂತನ ಆರಾಧನೆಯನ್ನು ಮಾಡುವಂತಹ ಯೋಗ ಭಾಗ್ಯಾದಿಗಳನ್ನು
ಸರ್ವರಿಗೂ ಕೂಡ ಗುರುಮುಖೇನವಾಗಿ ಪ್ರಸಾದವನ್ನು ಅನುಗ್ರಹಿಸಿ ನಮ್ಮೆಲ್ಲರನ್ನು ಕೂಡ ಉದ್ಧರಿಸಬೇಕು ಅಂತೇಳಿ ಆರಾಧನೆ ಮಾಡಿದಂತಹ ತಾಯಿ ದುರ್ಗಾ ಪರಮೇಶ್ವರ ಚರಣಾರವಿಂದಗಳಲ್ಲಿಯೂ ಹಾಗೆ ವೈದ್ಯನಾಥೇಶ್ವರ ಸ್ವಾಮಿಯ ದಿವ್ಯ ಚರಣಾರವಿಂದಗಳಲ್ಲಿ ಭಕ್ತಿಯಿಂದ ಮಾಡುವಂತಹ ಪ್ರಾರ್ಥನೆ. ಮಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಪೂರ ಒಟ್ಟಿಗೆ Thank you.